ಹೊಸ ಕಾರನ್ನು ಖರೀದಿ ಮಾಡಿದ ಬಳಿಕ ಜನರು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಚಕ್ರದಡಿ ಲಿಂಬೆ ಹಣ್ಣ ಇಟ್ಟು ಅದರ ಮೇಲೆ ಚಕ್ರವನ್ನು ಹರಿಸಿ ಕಾರನ್ನು ಪೂಜೆ ಮಾಡುತ್ತಾರೆ. ಆದರೆ ಇಲ್ಲೊಬ್ಬಳು ಮಹಿಳೆ ಶೋರೂಂನಲ್ಲೇ ಕಾರನ್ನು ಲಿಂಬೆ ಹಣ್ಣು ಪೂಜೆ ಮಾಡಲು ಹೋಗಿ ದೊಡ್ಡ ಅಪಘಾತ ಸಂಭವಿಸಿದ್ದು, ಕಾರು ಶೋರೂಂ ಮೊದಲ ಮಹಡಿಯಿಂದ ಕೆಳಗೆ ಸೀದಾ ಬಿದ್ದಿದೆ. ಮಾನಿ ಪವಾರ್ ದೆಹಲಿಯ ನಿರ್ಮಾನ್ ವಿಹಾರ್ನಲ್ಲಿರುವ ಮಹೀಂದ್ರಾ ಶೋರೂಂಗೆ ಭೇಟಿ ನೀಡಿ 27 ಲಕ್ಷ ರೂಪಾಯಿ ಮೌಲ್ಯದ ತಮ್ಮ ಹೊಸ ಕಾರಿನ ಡೆಲಿವರಿ ಪಡೆದರು. ಶೋರೂಂನಿಂದ ಕಾರನ್ನು ಹೊರಗೆ ಓಡಿಸುವ ಮೊದಲು ಪೂಜೆ ಮತ್ತು ಆಚರಣೆ ಮಾಡಲು ಪವಾರ್ ನಿರ್ಧರಿಸಿದರು. ಶೋರೂಂನ ಮೊದಲ ಮಹಡಿಯಲ್ಲಿ ನಿಲ್ಲಿಸಲಾಗಿದ್ದ ಕಾರ್ನ ಚಕ್ರದ ಮುಂದೆ ನಿಂಬೆಹಣ್ಣನ್ನು ಇರಿಸಲಾಗಿತ್ತು. ಅದರ ಮೇಲೆ ನಿಧಾನವಾಗಿ ಕಾರನ್ನು ಚಲಾಯಿಸುವ ಬದಲು ಆಕ್ಸಿಲರೇಟರ್ ಒತ್ತಿದ ಪರಿಣಾಮ ನೇರವಾಗಿ ಮೊದಲ ಮಹಡಿಯಿಂದ ಕಾರು ಕೆಳಗೆ ಬಿದ್ದಿದೆ. ಈ ವೇಳೆ ಕಾರಿನ ಏರ್ ಬ್ಯಾಗ್ ಓಪನ್ ಆಗಿದ್ದರಿಂದ ಕಾರಿನಲ್ಲಿದ್ದ ಮೂವರು ಸಣ್ಣಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ.